ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನುಷಾ ತುಷಾರ್ ಬ್ಲಾಗ್ಸ್. ಇವತ್ತು ನಮ್ಮ ಗೋವಾದಲ್ಲಿ ಸೆಕೆಂಡ್ ಡೇ. ಇವತ್ತು ಬೆಳಿಗ್ಗೆ ನಾವು ಅರಂಬೋಲ್ ಬೀಚಿಗೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ಬೀಚ್ ಹತ್ರ ಸ್ವಲ್ಪ ಶಾಕ್ಸ್ ಅಲ್ಲೆಲ್ಲ ಲೈಟ್ ಆಗಿ ಲಂಚ್ ಮಾಡಿ ಇವಾಗ ನಾವು ಪ್ಯಾರಾಗ್ಲೈಡಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಒಂದು ಅರಂಬೋಲ್ ಬೀಚ್ ಇಂದ 8 ಕಿಲೋಮೀಟರ್ಸ್ ಇದೆ. ನಾವು ಮೊದಲೇ ಪ್ರೀ ಬುಕಿಂಗ್ ಮಾಡಿದ್ದೇವೆ ಅಲ್ಲಿ. ಸೊ ಅಲ್ಲಿ ಹೋಗ್ತಾ ಇದ್ದೇವೆ. ಇದು ನನ್ನ ಲೈಫ್ ಇದು ಫಸ್ಟ್ ಪ್ಯಾರಾಗ್ಲೈಡಿಂಗ್. ತುಂಬಾನೇ ಎಕ್ಸೈಟೆಡ್ ಆಗ್ತಾ ಇದ್ದೇನೆ, ಹಾಗೆ ಸ್ವಲ್ಪ ನರ್ವಸ್ ಕೂಡ ಇದೆ. ನೋಡುವ ಹೇಗಾಗ್ತದೆ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಸೊ ವ್ಲಾಗ್ ಅನ್ನ ನೋಡ್ತಾ ಇರಿ. You will sit very comfortable, like in the chair, like in restaurant, just without coconut, okay? But later I give you soft drink, peanuts. I show you this emergency exits. Okay. There is an emergency exit as well. Red button. No oxygen mask. Stand up. Good, thank you. Let's see. Very good.
adrenaline injection, okay? Okay. Not for you, yeah? So how was the experience? Very awesome. ಫ್ರೆಂಡ್ಸ್, ನಾನು ಇವಾಗ ತಾನೇ ಪ್ಯಾರಾಗ್ಲೈಡಿಂಗ್ ಮುಗಿಸಿ ಈಗ ಕುತ್ಕೊಂಡಿದ್ದೇನೆ. ನಿಜ ಹೇಳಬೇಕು ಅಂದರೆ ತುಂಬಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಲೇಬೇಕಾದಂಥದ್ದು. ವಾವ್, ಇಲ್ಲಿ ಸ್ಟಾರ್ಟಿಂಗ್ ಅದು ಹಾರೋಕ್ಕಿಂತ ಮೊದಲು ಪ್ರಿಪೇರ್ ಮಾಡುವಾಗ ತುಂಬಾ ನರ್ವಸ್ ಆಗ್ತಿತ್ತು, ತುಂಬಾ ಹೆದರಿಕೆ ಆಗ್ತಿತ್ತು. ಮೇನ್ ಅಂದರೆ ಒಂದ್ಸಲ ಮೇಲ್ ಗಾಳಿಯಲ್ಲಿ ಹೋದ ನಂತರ ಅಂತೂ ವಾವ್, ಜಸ್ಟ್ ಆಸಮ್. ಅದನ್ನು ನನಗೆ ವರ್ಡ್ಸಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಮೇಲೆ ಹೋದ್ಮೇಲೆ ಕೂಡ ಅಷ್ಟೇ, ಅವರು ಬೇರೆ ಬೇರೆ ಡೈರೆಕ್ಷನಲ್ಲಿ ಗ್ಲೈಡ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನೀವು ಕೂಡ ಸಪೋಸ್ ನಿಮ್ಮ ಏರಿಯಾದಲ್ಲಿ ಅಥವಾ ನೀವೆಲ್ಲಾದರೂ ತಿರ್ಗಾಡ್ಲಿಕ್ಕೆ ಹೋದಲ್ಲಿ ಪ್ಯಾರಾಗ್ಲೈಡಿಂಗ್ ಇದೆ, ಒಂದ್ಸಲ ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಮತ್ತು ಕೆಲವೊಂದು ಕಡೆ ಬೋಟಲ್ಲಿ ನಾವು ಪ್ಯಾರಾಸೇಲಿಂಗ್ ಮಾಡ್ತೇವೆ. ಸೊ ಅದು ಬರೀ ಒಂದು 3-4 ನಿಮಿಷ ಅಷ್ಟೇ. ಬಟ್ ಇದೊಂದು 10-12 ನಿಮಿಷ ನಮ್ಮನ್ನು ಗಾಳಿಯಲ್ಲಿ ಅವರು ತಿರ್ಗಾಡಿಸುವಾಗಂತೂ ಅದರ ಎಕ್ಸ್ಪೀರಿಯನ್ಸೇ ಬೇರೆ. ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ನನಗೆ ಹೇಗೆ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ತುಂಬ ಟೈಮಿಂದ ನನಗೊಂದು ಇದ್ದಿತ್ತು ನಾನು ಪ್ಯಾರಾಗ್ಲೈಡಿಂಗ್ ಮಾಡಬೇಕಂತ. ಬಟ್ ನನಗೆ ಹೆದರಿಕೆ ಕೂಡ ಇತ್ತು, ಹೈಟ್ಸಿಂದೆಲ್ಲ ಏನಾಗುತ್ತೆ ಏನೋ ಅಂತ, ನಾನು ಬೀಳ್ತೇನಾ ಅಥವಾ ಏನಾಗುತ್ತೆ ಅಂತ. ಬಟ್ ಒಂದ್ಸಲ ಮೇಲೆ ಹೋದ್ಮೇಲಂತೂ ಒಂಚೂರು ಗೊತ್ತಾಗೋದಿಲ್ಲ, ಗಾಳಿಯಲ್ಲಿ ತೇಲ್ಕೊಂಡು ಇದ್ದಾಗೆ ಅನಿಸುತ್ತೆ. ತುಂಬಾ ಖುಷಿ ಆಯ್ತು ನನಗೆ. ನಾವು ಕೆಳಗಿಂದ ಒಂದು 10-15 ಮಿನಿಟ್ಸ್ ಗುಡ್ಡೆ ಹತ್ತಿ ಮೇಲೆ ಬರಲಿಕ್ಕಿದೆ, ಯಾಕಂದರೆ ಅವರು ಮೇಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಹತ್ಲಿಕ್ಕಂತೂ ತುಂಬಾ ಕಷ್ಟ ಇದೆ, ತುಂಬ ಕಷ್ಟಪಟ್ಕೊಂಡು ಹೈಕಿಂಗ್ ಮಾಡಿದ ಹಾಗೇನೆ ಪ್ರಾಪರ್ ಹೈಕಿಂಗ್ ಅಂತಲೇ ಹೇಳ್ಬೋದು. ಅದು ಬಂದದು ವರ್ತ್ ಅಂತ ಈಗ ನನಗೆ ಎಣಿಸ್ತಾ ಇದೆ. ಬರುವಾಗ ನನಗೆ ತುಂಬ ಸುಸ್ತಾಗ್ತಿತ್ತು, ಅಯ್ಯಪ್ಪ ಇನ್ನೆಷ್ಟಿದೆ ಅಂತ ಎಣಿಸ್ತಾ ಇದ್ದಿತ್ತು. ಬಟ್ ಇವಾಗ ಎಣಿಸ್ತಾ ಇದೆ ಅದು ಪೂರಾ ಒಂದು ವಸೂಲಾಯಿತು. ನಾವು ಯಾರ ಹತ್ರ ಇದನ್ನು ಪ್ಯಾರಾಗ್ಲೈಡಿಂಗ್ ಮಾಡಿಸಿದ್ದು ಅಂತ ನಿಮಗೆ ಬೇಕಿದ್ರೆ ಲಿಂಕನ್ನು ನಾನು ಹಾಕ್ತೇನೆ, ನಾವು ಯಾರ ಹತ್ರ ಮಾಡಿಸಿದ್ದು ಅಂತ. ಇದಕ್ಕೆ 3000 ಪರ್ ಹೆಡ್ ಆಗುತ್ತೆ. ಬೇರೆ ಕೂಡ ಇರ್ಬೋದು ಕಡಿಮೆಯಲ್ಲಿ. ಬಟ್ ನಾವು ಯಾವಾಗಲೂ ಈ ಥರದ್ದೆಲ್ಲ ಒಂದು ಆಕ್ಟಿವಿಟಿ ಮಾಡುವಾಗ ಸೇಫ್ಟಿ ಮೆಜರ್ಸನ್ನು ಯಾರು ಫಾಲೋ ಮಾಡ್ತಾರೆ ಕರೆಕ್ಟಾಗಿ ಅವ್ರ ಹತ್ರನೇ ಮಾಡಿಸೋದು ಒಳ್ಳೇದು. ಯಾಕಂದರೆ ಇದು ನಮ್ಮ ಲೈಫಿದ ಪ್ರಶ್ನೆ.
ಸೊ ಅದಕ್ಕೋಸ್ಕರ ನಾವು ಒಂದು 500 ರೂಪಾಯಿ 1,000 ಜಾಸ್ತಿ ಕೊಟ್ಟರು ಅಡ್ಡಿಲ್ಲ, ಎಲ್ಲ ಸೇಫ್ಟಿ ಮೆಜರ್ಸನ್ನು ಇಟ್ಕೊಂಡು ಮಾಡಿದರೆ ತುಂಬ ಒಳ್ಳೆಯದು. ಸೊ 3,000 ಪರ್ ಹೆಡ್ ಆಗುತ್ತೆ. ಹಾಗೆ ಇದ್ರ ಪ್ಯಾರಾಗ್ಲೈಡಿಂಗ್ ಒಟ್ಟಿಗೆ ಅವರು ಗೋಪ್ರೋ ಕೂಡ ಅವರದ್ದೇ ಈ ಅಮೌಂಟಲ್ಲೇ ಬರುತ್ತೆ. ಸೊ ಅವ್ರು ವಿಡಿಯೋ ಕ್ಲಿಪ್ಸನ್ನು ಕೊಡ್ತಾರೆ ನಮಗೆ. ಫ್ರೆಂಡ್ಸ್, ನಾವು ಈ ಪ್ಯಾರಾಗ್ಲೈಡಿಂಗನ್ನು ಕೆರಿಮ್ ಬೀಚ್ ಹತ್ರ ಮಾಡಿದ್ದು. ನನಗೆ ಪೈಲಟ್ ಆಗಿ ಬಂದವರ ಹೆಸರು ನಿಕ್ ಅಂತ. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಯಾವಾಗಲಾದರೂ ಗೋವಾಕ್ಕೆ ಹೋದಾಗ ನಿಮಗೆ ಪ್ಯಾರಾಗ್ಲೈಡಿಂಗ್ ಮಾಡಲಿಕ್ಕಿದ್ರೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳ್ಬೋದು. ನಾನು ನಿಮಗೆ ಇನ್ನೊಂದು ಎಕ್ಸೈಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬಾಯ್.